ಪುತ್ತೂರು ಎಪಿಎಂಸಿ ವತಿಯಿಂದ ಅಡಿಕೆ ಅಡಮಾನ ಯೋಜನೆಯಡಿ ಸೋಮವಾರ 8 ಮಂದಿಗೆ ಶೂನ್ಯ ಬಡ್ಡಿಯ ದರದಲ್ಲಿ ಸಾಲ ವಿತರಣೆ ನಡೆಯಿತು. ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಆರ್ಥಿಕ ಸಂಕಷ್ಟದಿಂದ ಉಂಟಾದ ಪರಿಸ್ಥಿತಿ ಸಂಪೂರ್ಣವಾಗಿ ರೈತರನ್ನ ಕಂಗಾಲು ಮಾಡಿದೆ. ಈ ಹಿನ್ನೆಲೆಯಲ್ಲಿ ರೈತರ ಸಹಾಯಕ್ಕೆ ನಿಂತಿರುವ ಪುತ್ತೂರು ಎಪಿಎಂಸಿ 3 ತಿಂಗಳ ಅವಧಿಗೆ ರೂಪಾಯಿ 50,000ವನ್ನ ಶೂನ್ಯ ಬಡ್ಡಿಯಲ್ಲಿ ನೀಡಲು ನಿರ್ಧಾರ ತೆಗೆದುಕೊಂಡಿತ್ತು. 50,000 ಸಾಲ ಪಡೆಯುವ ರೈತರು 3.5 ಕ್ವಿಂಟಾಲ್ ಅಡಿಕೆಯನ್ನ ಎಪಿಎಂಸಿ ದಾಸ್ತಾನು ಮಳಿಗೆಯಲ್ಲಿ ಇಡಬೇಕು. 3 ತಿಂಗಳ ನಂತರ ಈ ಸಾಲವನ್ನ ನವೀಕರಣ ಮಾಡುವ ಚಿಂತನೆಯೂ ಕೂಡ ಇದೆ. ಇದರಿಂದ ರೈತ ವರ್ಗದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬಹುದು ಎನ್ನುವ ಹಿನ್ನೆಲೆಯಲ್ಲಿ ಶಾಸಕ ಸಂಜೀವ ಮಠಂದೂರು ಹಾಗೂ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಅವರ ನಿರ್ದೇಶನದಂತೆ ಇದನ್ನು ಮಾಡಲಾಗ್ತಾ ಇದೆ ಅಂತ ಎಪಿಎಂಸಿ ಅಧ್ಯಕ್ಷ ದಿನೇಶ್ ಮೆದು ಹೇಳಿದ್ದಾರೆ. ಪುತ್ತೂರಿನಲ್ಲಿ ಎಪಿಎಂಸಿ ಮತ್ತು ಕೆಂಪ್ಕೋದವರು ಒಂದು ರೈತರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು ಅಂತೇಳುವಂಥ ಉದ್ದೇಶದಿಂದ ನಾವು ಇವತ್ತಿನಿಂದ ಅಡಿಕೆಯನ್ನು ಕೆಂಪ್ಕೋದವರು ಖರೀದಿಯನ್ನು ಮಾಡ್ತಾ ಇದ್ದೇವೆ. ನಾವು ಅಡಮಾನವನ್ನು ಇಟ್ಟು ರೈತರಿಗೆ ಒಂದಷ್ಟು ಸಹಾಯವಾಗಿ ನಿಲ್ಲುವಂಥ ವ್ಯವಸ್ಥೆಯನ್ನು ನಾವು ಪುತ್ತೂರು ಎಪಿಎಂಸಿ ಮಾಡ್ತಾ ಇದೆ. ಇವತ್ತು ಅದಕ್ಕೆ ಒಳ್ಳೆಯ ರೀತಿಯ ಸ್ಪಂದನೆ ಸಿಕ್ಕಿದೆ. ಸುಮಾರು ಈಗಾಗಲೇ ಒಂದು 8 ಜನ ರೈತರು ಬಂದು ತನ್ನ ಅಡಮಾನವನ್ನು ಇಟ್ಟುಕೊಂಡು ಅಡಿಕೆಯನ್ನು ಇಟ್ಟು ಸುಮಾರು 50,000 ಅಮೌಂಟಿಗೆ 3 ಕ್ವಿಂಟಲ್ 50 kg ಅಡಿಕೆ ಇಡಬೇಕಾಗ್ತದೆ. ಅದು 3 ತಿಂಗಳಿಗೆ ಅವರಿಗೆ ಮತ್ತೆ ರಿನ್ಯೂವಲ್ ಮಾಡುವಂಥ ಅವಕಾಶ ಕೂಡ ಇರ್ತದೆ. ಆದರೆ ರೈತರು ಇವತ್ತು ಒಂದು ಕಡೆಯಲ್ಲಿ ಕೆಂಪ್ಕೋದವರು 25,000ವರೆಗೆ ಸುಮಾರು 1 ಕ್ವಿಂಟಲ್ಗೆ 25,000 ಅಂದರೆ ಕೆಜಿಗೆ 250 ರೂಪಾಯಿಗೆ ಅವರು ಒಂದು ಮೌಲ್ಯವನ್ನು ಇಟ್ಟುಕೊಂಡು ಖರೀದಿಯನ್ನು ಮಾಡತಕ್ಕಂಥದ್ದು. ನಾವು ಅದೇ ರೇಟಿನಲ್ಲಿ ಆ ರೇಟಿನ ಆಧಾರದಲ್ಲಿ ನಾವು 60% ನಾವು ಎಪಿಎಂಸಿಯವರು ನಾವು ರೈತರಿಗೆ ಹಣವನ್ನು ಕೊಡುವಂಥ ವ್ಯವಸ್ಥೆ